ರೈತರ ಹೋರಾಟಕ್ಕೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ನಮಗೆ ಇಷ್ಟಕ್ಕೆ ನೀವು ಕೇಳ್ತೀರಾ, ಅಲ್ಲಿ ದೆಹಲಿಯಲ್ಲಿ ಎಲ್ಲ ಥರ ಏನೋ ಯುದ್ಧ ರಣಭೂಮಿ ಸಿದ್ಧತೆಗೆ ಮಾಡ್ತಕ್ಕಂಥ ರೀತಿಯಲ್ಲಿ ರೈತರನ್ನ ಅವರು ಹೋರಾಟ ಯಶಸ್ಸು ಸಿಗಬಾರ್ದು ಅಂತೇಳಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ರೈತರನ್ನ ಮಧ್ಯಪ್ರದೇಶ ಅರೆಸ್ಟ್ ಮಾಡ್ತಾರೆ BJP ಸರ್ಕಾರ. ನಮ್ಮ ರೈತರು ಯಾವ ಪ್ರತಿಭಟನೆಗೆ ದೆಹಲಿಗೆ ಹೊರಟಿದ್ರು, ರೈತರು ಯಾವುದೇ ಪಕ್ಷದವರಲ್ಲ, ಅವರನ್ನು ಅರೆಸ್ಟ್ ಮಾಡಿ ಅಲ್ಲಿ ಪಾಪ ತೊಂದರೆ ಕೊಟ್ಟು ಅವ್ರಿಗೆ ಇದೆಲ್ಲ BJP ಅವ್ರು ಮಾಡ್ತಾರಲ್ಲ, ಅದು ಯಾವ ಕಾನೂನು ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ನೋಡಿ, ನೀವು ಅಲ್ಲೇ ಗೊತ್ತಾಗುತ್ತೆ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಇದೆ, ಯಾವ ರೀತಿ ನಡೀತಾ ಉಂಟು. ಬೇರೆಯವ್ರಿಗೆಲ್ಲರೂ ಕೂಡ ಭಯ ಇದೆ. ಅದು ವಸ್ತುಸ್ಥಿತಿ. ಅದ್ರ ಬಗ್ಗೆ ನಾವೇನು ಜಾಸ್ತಿ ವಿಮರ್ಶೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಧರ್ಮಗಳ ಮಧ್ಯೆ ವೈಷಮ್ಯ ಬೆಳೆಸುವಂಥ ಪ್ರಚೋದನೆ ಮಾಡುವಂಥ ಕೆಲಸ ಭರತ್ ಶೆಟ್ಟಿಯವರು ಮತ್ತು ಇನ್ನಿತರ ಅನೇಕ ಬೇರೆ ಬಸವರಾಜರವರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಥರ ಎಲ್ಲ ಇದಕ್ಕೆ ಒಂದು ವಾತಾವರಣ ಕೆಡಿಸುವಂಥದ್ದು ಅವ್ರು ಮಾಡಿದ್ದಾರೆ. ಸೊ ಅದರ ಮೇಲೆ ಆ ಆಧಾರದ ಮೇಲೆ ಎವಿಡೆನ್ಸ್ ಇರೋದ್ರಿಂದ ಪೊಲೀಸರು FIR ದಾಖಲೆ ಮಾಡ್ತಾರೆ. ಅದರ ಮೇಲೆ ತನಿಖೆಯನ್ನು ನಡೆಸ್ತಾರೆ. ಯಾಕಂದರೆ ಜವಾಬ್ದಾರಿ ಹೆಚ್ಚಿರಬೇಕು ಶಾಸಕರುಗಳಿಗೆ. ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಹೇಳೋದೇ ಅದು ಅಂತ, ಶಾಸಕರು ಹೇಳುವಂಥದ್ದು ಬೇರೆ. ಸೊ ನಾವು ಒಂದು ಜವಾಬ್ದಾರಿತ್ವ ಸ್ಥಾನದಲ್ಲಿದ್ದೇವೆ. ಸಂವಿಧಾನದ ಅಡಿಯಲ್ಲಿ ನಾವು ಒಂದು ವಚನವನ್ನು ತೆಗೆದುಕೊಂಡು ನಾವು ಸದನಕ್ಕೆ ನಾವು ಸೇರಿರ್ತೀವಿ. ಅಂದರೆ ಈ ದೇಶದ ಸಂವಿಧಾನ ಒಪ್ಪಿಕೊಂಡು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನಾವು ಎಲ್ಲರೂ ಕೂಡ ಒಂದಾಗಿ ನೋಡ್ತಕ್ಕಂಥದ್ದು ಮತ್ತು ಆ ಸಂವಿಧಾನ ಇರುವಂಥ ಏನು ಹಕ್ಕುಗಳಿದೆ, ಆಶಯಗಳಿದೆ, ಅದನ್ನು ಎತ್ತಿಡುವಂಥ ಕೆಲಸ ಮಾಡಬೇಕು. ಅದಕ್ಕೆ ಆ ಒಂದು ವಿಚಾರದಲ್ಲಿ FIR ದಾಖಲಾಗಿದೆ. FIR ದಾಖಲಾಗಬಾರ್ದು ಅಂತ ಹೇಳುವಂಥದ್ದು ಸರಿಯಲ್ಲ. ಅವರು ಎಚ್ಚರಿಕೆ ಕೊಟ್ಟಿದ್ರು, ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಆದರೆ ಇವತ್ತು ಅದೇ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಬರಬೇಕಾದ್ರೆ ಗೆರವು ಹಾಕಕ್ಕೆ ನೋಡಿದರೆ ತಪ್ಪು ಮಾಡುತ್ತಿದ್ದಾರೆ. ನೋಡಿ, ಪ್ರದರ್ಶನ ಮಾಡೋದು, ಹೋರಾಟ ಮಾಡೋದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳಿದೆ. ಆದರೆ ಅದು ಕಾನೂನು ಬಾಹಿರಾಗಿರ್ಬೋದು. ಪರ್ಮಿಷನ್ ತೊಗೊಳ್ದೇ ಮಾಡಿದಾಗ ಅದು ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಮತ್ತು ಇನ್ನೊಬ್ಬರು ಈ ಥರ ಬರೋ ಸಂದರ್ಭದಲ್ಲಿ ಅದು ಭದ್ರತೆ ವಿಚಾರಗಳಿರ್ತದೆ. ಅದು ಉಲ್ಲಂಘನೆ ಆಗಬಾರ್ದು. ಆ ಉಲ್ಲಂಘನೆ ಆದರೆ ಅದು ಕಾನೂನು ಕ್ರಮಗಳು ತೊಗೊಳ್ಬೇಕಂತ. ನೋಡಿ, ಇದು ನಾನೇ ಅದ್ರ ಬಗ್ಗೆ ಮಾತಾಡೋದು. ಯಾಕಂದರೆ ಇದೆಲ್ಲ ಪಕ್ಷದಲ್ಲಿ ಚರ್ಚೆಯಾಗಿ ಆಂತರಿಕವಾಗಿ ಎಲ್ಲ ಡಿಸ್ಕಸ್ ಆಗಿ ಅಂತಿಮ ತೀರ್ಮಾನ ಮಾಡ್ತಾರೆ ಯಾರು ಮಾಡಬೇಕು. ಸೊ ನಾನೇ ಈಗಲೇ ಅದ್ರ ಬಗ್ಗೆ ನನಗೆ ಪೂರ್ತಿ ವಿಚಾರ ಗೊತ್ತಿದ್ದೇನೆ ಮಾತಾಡೋದು ಸರಿಯೂ ಇಲ್ಲ. ತೀರ್ಮಾನ ಆಗೋದಕ್ಕೆ ಮುಂಚೆನೇ ನಾವು ಅದ್ರ ಬಗ್ಗೆ ಹೇಳಿಕೆ ಕೊಡೋದು ಸರಿ. ನನಗೆ ಗೊತ್ತಿರಪ್ಪ, ನಾನೆಲ್ಲ ಇವತ್ತೆಲ್ಲ ಇಲ್ಲೇ ತಿಳಿಸಿದ್ದೀನಿ. ಇಲ್ಲೇ ಬೆಳಗ್ಗೆಯಿಂದ ನಾವು ಈ ಸಮಾವೇಶ ಮತ್ತು ಬೇರೆ ಕಡೆಗಳೆಲ್ಲ ಏನಾಗ್ತಾಯಿದೆ ಗೊತ್ತಿಲ್ಲ. ಆದರೆ ನಮಗೆ ಇಡೀ ದೇಶಕ್ಕೆ ಗೊತ್ತು ಏನು BJP ಅವ್ರು ಏನು ಮಾಡ್ತಾ ಇದ್ದಾರೆ. ಅನೇಕ ಜನ ಯಾರ ಮೇಲೆ ಈಗ ಅಜಿತ್ ಪವಾರ್ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನೆಲ್ಲ ಮಾಡಿ ಕೇಸ್ಗಳು ಬುಕ್ ಮಾಡ್ತೀವಿ, ಎಲ್ಲ ಅವರು ಹೇಳಿಕೆಗಳು ಅವರನ್ನೇ ಕರ್ಕೊಳ್ತಾ ಇದ್ದಾರೆ. ಅದೇ ಥರ ಅಶೋಕ್ ಚವಾಣ್ ಮೇಲೆ ಇವರೆಲ್ಲ ಥರ ಆರೋಪಗಳು ಅವ್ರನ್ನ ಸೇರ್ತಾರೆ. ಅಂದರೆ ಇವರಿಗೆ ಅವ್ರ ಜೊತೆ ಸೇರಿಕೊಂಡ್ರೆ ನಿಮ್ಮಲ್ಲಿ ಏನು ಕ್ರಮ ಆಗೋದಿಲ್ಲ, ನಿಮಗೆಲ್ಲ ಮಾಫ್ ಆದರೆ ಅವ್ರ ವಿರುದ್ಧವಾಗಿದ್ದರೆ ನೀವು ತಪ್ಪು ಮಾಡದೇ ಇದ್ರೂ ಕೂಡ ನಿಮ್ಮನ್ನು ನಾವು ಹೇಗಾದ್ರೂ ಮಾಡಿ ಸಿಕ್ಕಾಕ್ಸ್ತೀವಿ, ಒಳಗಾಗ್ತೀವಿ. ಕಮಲ್ನಾಥ್ ತುಂಬ ದೊಡ್ಡ ನಾಯಕಿ ನನಗೆ ಗೊತ್ತಿಲ್ಲ ಅದೇನು ಅಂತ. ಸೊ ಗೊತ್ತಿದ್ದೇನೆ ನಾನು ಮಾತಾಡೋಕ್ಕೆ ಬರೋದಿಲ್ಲ. ಆದರೆ ಒಂದಂತೂ ಸತ್ಯ ಇದೆ, ಇವತ್ತು ಪ್ರಜಾಪ್ರಭುತ್ವದ ಒಂದು ವಿರುದ್ಧವಾಗಿ ಸರ್ವಾಧಿಕಾರ ಒಂದು ಧೋರಣೆ ಇದು ದೇಶದಲ್ಲಿ ಬೆಳೀತಾ ಉಂಟು. ಯಾರೂ ಕೂಡ ಅವ್ರ ಬಗ್ಗೆ ಮಾತನಾಡಿದ್ರೆ, ಪ್ರಧಾನಮಂತ್ರಿಗಳ ಬಗ್ಗೆ ಆಗಲಿ ಇನ್ನೊಬ್ಬರಾಗಲಿ ಗಟ್ಟಿಯಾಗಿ ಮಾತಾಡಿದ್ರೆ ಅಂಥವ್ರ ಮೇಲೆ ನಾವು ಸುಮ್ಮನೆ ಬಿಡೋದಿಲ್ಲ. ಅದು ಒಬ್ಬ ಪತ್ರಕರ್ತನೇ ಆಗಿರ್ಬೋದು, ಒಂದು TV ಮಾಧ್ಯಮ ಒಂದು ಕಂಪನಿನೇ ಆಗಿರ್ಬೋದು, ಒಂದು NGOನೇ ಆಗಿರ್ಬೋದು, ಒಬ್ಬ ವ್ಯಕ್ತಿನೇ ಆಗಿರ್ಬೋದು, ಯಾರೇ ಒಬ್ಬ ವ್ಯಕ್ತಿ ಯಾರೇ ಇರ್ಬೋದು, ಕಂಪನಿನೇ ಇರ್ಬೋದು, ಒಂದು ಉದ್ದಿಮೆಗಾರರು ಇರ್ಬೋದು, ಯಾರು ಕೂಡ ಇವತ್ತು ಅವ್ರ ವಿರುದ್ಧ ಏನಾದರೂ ನೀವು ನಿಂತ್ಕೊಂಡ್ರೆ ನಿಮ್ಮನ್ನು ಮುಗಿಸುವಂಥ ಕೆಲಸ ಮಾಡ್ತೀವಿ ಅಂತ ಇವತ್ತು ಸ್ಪಷ್ಟವಾದಂಥ ಒಂದು ವಿಷಯ. ಸೊ ಇದು ಯಾವ ರಾಮರಾಜ್ಯದ ಕಲ್ಪನೆ ನನಗಂತೂ ಗೊತ್ತಿಲ್ಲ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education,
and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048 0824 248 1096. Website www.mvshettycolleges.edu.in.